ಸಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ್ ಸುರೇಖಾ ಶೆಟ್ಟಿ ವಾರ್ತೆದ ವಿವರ ಡಬಲ್ ಇಂಜಿನ್ ಸರ್ಕಾರ ಸುಳ್ಳೇ ಪಂತಡು ಆ ಸುಳ್ಳುನು ಜನಕುಲೆಗೆ ತೆರೆಪಾವಂದೆ ಪೋಂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೊಕ್ಕ ಸಂವಿಧಾನ ಒರಿಯಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬೊಕ್ಕ ಸಂವಿಧಾನ ಒರಿಪಾಯರೆ ಕಾಂಗ್ರೆಸ್ಗೆ ಬೆರಿಸಾಯ ಕೊರ್ದು ಅಧಿಕಾರಿಗೂ ಕನವೊಡೊಂದು ಎಐಸಿಸಿ ಗುರ್ಕಾಯರು ಮಲ್ಲಿಕಾರ್ಜುನ ಖರ್ಗೆ ಬಂತಿರು ಆರು ಕುಡ್ಡಡು ಅಂಗಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತೆಯರನ ಸಭೆ ಉದಿಪನ ಮಲ್ತದು ಪಾತಿರೇರು ಕುಡ್ಲದ ಡಾಕ್ಟರ್ ಡಿಎಂಎ ಪೈ ಕನ್ವೆನ್ಷನ್ ಸೆಂಟರ್ ಸಭಾಂಗಣಡು ಅಂಗಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತನ ಸಭೆನು ಎಐಸಿಸಿ ಗುರ್ಕಾರ್ಯರು ಮಲ್ಲಿಕಾರ್ಜುನ ಖರ್ಗೆ ಉದಿಪನ ಮಲ್ತಿರು ಮಲ್ಲಿಕಾರ್ಜುನ ಖರ್ಗೆ ಪಾತಿರ್ದು ಡಬಲ್ ಇಂಜಿನ್ ಸರ್ಕಾರ ಸುಳ್ಳೇ ಪಂತನು ಆ ಸುಳ್ಳುನು ಜನಕುಲೆಗೆ ತೆರೆಪಾವಂದೆ ಪೋಂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೊಕ್ಕ ಸಂವಿಧಾನ ಒರಿಯಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬೊಕ್ಕ ಸಂವಿಧಾನ ಒರಿಪಾಯರೆ ಕಾಂಗ್ರೆಸ್ಗೆ ಬೆರಿಸಾಯ ಕೊರತು ಅಧಿಕಾರಿಗೂ ಕನವೊಡೊಂದು ಪಂಡೇರು ಪಕ್ಷ ವ್ಯಕ್ತಿ ಪ್ರತಿಷ್ಠೆ ಅಸಮಾಧಾನ ಮಾತಾಬಿಡ್ದು ಜನ ಇರೋದಿ ಬಿಜೆಪಿ ಸರ್ಕಾರನು ಬದಲ್ತದು ಕಾಂಗ್ರೆಸ್ಗೆ ಪಿರ ಅವಕಾಶ ಕೊರ್ಪಾಯರೆ ಪುಣೆ ಉಡುಂದು ಆರ್ಪಂಡೇರು ದೇಶಗೂ ಕಾಂಗ್ರೆಸ್ ಕೊಡಿಗೆ ಎಂಚಿನಾದ ಬಿಜೆಪಿ ದಕ್ಲು ಕೇನ್ವೇರು ಆಂಡ ಸ್ವತಂತ್ರಗಾದು ಬಿಜೆಪಿ ಆರ್ಎಸ್ಎಸ್ ಅತನ ದುಂಬುದ ಜನಸಂಘದ ಏತ್ ಜನ ಜೈಲ್ಗೆ ಪೋದಿತ್ತಿರಿಂದ ಪಟ್ಟಿ ಕೊರಡು ಎಡೆಮುಟ್ಟ ಸಂವಿಧಾನ ಒರಿಪಾದ್ನವು ಸಾರ್ವಜನಿಕ ಜತೆ ಸೇರಿಗೆದ ಸಂಸ್ಥೆ ಒರಿಪಾದ್ನವು ಕಾಂಗ್ರೆಸ್ ಎಂದು ಪಂಡನ ಮಲ್ಲಿಕಾರ್ಜುನ ಖರ್ಗೆ ಸಾರ್ವಜನಿಕ ರಂಗದ ಉದ್ಯಮ ಸಂಸ್ಥೆಯನ್ನು ಮುಚ್ಚಿದು ಲಕ್ಷಗಟ್ಟಲೆ ಜನಕ್ಕೂ ಬೇಲೆ ನಷ್ಟ ಮಲ್ತನವು ಬಿಜೆಪಿ ಸಾಧನೆ ಅತ್ತಂದೆ ಬೇತೆವೂ ಸಾಧನೆ ಉಂಡುಂದು ಆರ್ಕೆಂಡೇರು ಉತ್ತರಾಖಂಡದ ಶಾಸಕಿಯರು ಭುವನ್ ನಾಗಪುರದ ಶಾಸಕಿಯರು ಸುನಿಲ್ ಕೇದಾರ್ ಎಐಸಿಸಿ ಮಹಿಳಾ ಕಾಂಗ್ರೆಸ್ನ ಶಿಭಾ ರಾಮಚಂದ್ರನ್ ನಾಯಕರಾಯಿ ನಬಿ ಇಬ್ರಾಹಿಂ ಅಭಯಚಂದ್ರ ಜೈನ್ ಶಾಲೆಟ್ ಪೆಂಟೋ ಶಾಹುಲ್ ಹಮೀದ್ ನವೀನ್ ಡಿಸೋಜಾ ಆರ್ ಪದ್ಮರಾಜ್ ಮಮತಾ ಗಟ್ಟಿ ಸುರೇಶ್ ಬೆಳ್ಳಾಲ್ ಕಾಂಗ್ರೆಸ್ ಜಿಲ್ಲಾ ಗುರ್ಕಾರ್ಯರು ಬೊಕ್ಕ ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ವಿಧಾನ ಪರಿಷತ್ ಸದಸ್ಯರು ಡಾ ಮಂಜುನಾಥ ಭಂಡಾರಿ ಕುಡ್ಲ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಜೆಆರ್ ಲೋಬೋ ವಿಧಾನ ಪರಿಷತ್ ದುಂಬುದ ಸದಸ್ಯರು ಐವನ್ ಡಿಸೋಜಾ ಪಾಲ್ಗೊಂಡರು ಕಾಂಗ್ರೆಸ್ ಪಕ್ಷದ ನಾಯಕತ್ವಕ್ಕೆ ನಾಯಕರನ್ನಾಗಿ ಬೆಳೆಸಿ ಕಾಂಗ್ರೆಸ್ ಅಂದರೆ ಪ್ರಗತಿ, ಕಾಂಗ್ರೆಸ್ ಅಂದರೆ ಸಾಮರಸ್ಯ, ಕಾಂಗ್ರೆಸ್ ಅಂದರೆ ದೂರದೃಷ್ಟಿ, ಕಾಂಗ್ರೆಸ್ ಅಂದರೆ ಚಲನಶೀಲತೆ, ಕಾಂಗ್ರೆಸ್ ಅಂದರೆ ಕಾಳಜಿ. ಆಗಿರುತ್ತದೆ 137 ವರ್ಷಗಳ 7 ಕೋಟಿ ಭಾರತೀಯರ ಜೀವ ಅದು ಕಾಂಗ್ರೆಸ್. 2 ವರ್ಷದಲ್ಲಿ ಒಬ್ಬ ವ್ಯಕ್ತಿಯ ಸಂಪತ್ತು 12 ಲಕ್ಷ ಕೋಟಿ ಅಂದ್ರೆ 2 ಲಕ್ಷದಿಂದ 12 ಲಕ್ಷ ಅಂದ್ರೆ 10 ಲಕ್ಷ ಕೋಟಿ ಬೆಳವಣಿಗೆ ಆಗ್ತದಂದ್ರೆ ಏನ್ ಜಾದು ಮೋದಿಯವರ ಹತ್ರ ಇದೆ, ಏನ್ ಜಾದು ಅದಾನಿ ಹತ್ರ ಇದೆ, ಏನ್ ಜಾದು ಶಾ ಹತ್ರ ಇದೆ, ಅಥವಾ ಯಾವ ಮ್ಯಾಜಿಕ್ ಅನ್ನ ಉಪಯೋಗ ಮಾಡಿ ಆ ಮ್ಯಾಜಿಕ್ ಏನ್ ಹೇಳ್ತಾರೆ ಜಾದೂಕಿ ಚಡಿ ಅಂತ, ಅದು ಯಾವುದು ಇದೆ ಗೊತ್ತಿಲ್ಲ. ಮತ್ತು ಅದು ಎಲ್ಲರಿಗೂ ಕೊಡಿ, ಅದೇ ನಮ್ಮ ಜನರು ಕೆಲಸ ಮಾಡೋದು ಬೇಕಾಗಿಲ್ಲ, ಬೇರೆ ಕಡೆ ಹೋಗೋದು ಬೇಕಾಗಿಲ್ಲ, ಎಲ್ಲರಿಗೆ 2.5 ವರ್ಷದಲ್ಲಿ 10 ಲಕ್ಷ ಕೋಟಿ ಹೇಗೆ ಸಂಪಾದನೆ ಮಾಡೋದು ಅಂತ ಹೇಳಿಕೊಡಿ. ಕೋಟ್ಯಾಂತರ ಜನ ಮುಂದೆ ಬರ್ತಾರೆ, ಶ್ರೀಮಂತರಾಗ್ತಾರೆ, ಮತ್ತು ನಿಮಗೆ ತೊಂದರೆ ಇಲ್ಲ. ಫ್ರೀ ರೈಸ್ ಕೊಡೋದು, ಎಲೆಕ್ಟ್ರಿಸಿಟಿ ಕೊಡೋದು, ಇನ್ನೊಂದು ಕೊಡೋದು, ಅಥವಾ ನೀವು ಗ್ಯಾಸ್ ಸಿಲಿಂಡರ್ ನಾವು ಫ್ರೀ ಕೊಡ್ತೇವೆ ಅಂತ ಹೇಳಿದ್ರಿ, ಇವೆಲ್ಲ ಬೇಕಾಗಿಲ್ಲಲ್ಲ. ಆದರೆ ಅವರು ಪ್ರತಿ ತನಗೆ ಬೇಕಾದವರಿಗೆ ಜನರ ಹಣ ಲೂಟಿ ಮಾಡಿ ಅವ್ರಿಗೆ ಸೇರಿಸಿದ್ರು. ಆದ್ರೆ ಜನರಿಗೆ ಕೊಟ್ಟಂತ ಮಾತನ್ನ ಅವ್ರು ಉಳಿಸ್ಕೊಳ್ಳಿಲ್ಲ. ಬೈಕುಂಜಿ ಮಗರ್ದು ಬೈಕ್ ಬುಡೊಂದಿತ್ತಿನಾರು ಜಾಗಡೆ ತೀರ್ನ ಬೇಜಾರ್ದ ಸಂಗತಿ ಕಡಬ ಪಂಜ ಮಾರ್ಗದ ಕಲ್ಲಂತಡ್ಕಡು ಅಂಗಾರೆ ರಾತ್ರಿ ನಡತದನು ತೀರ್ನಾರು ದಾವಣಗೆರೆದಾರು ಆದಿತ್ಯದು ಇತ್ತೆ ಕೋಡಿಂಬಾಳಡ ವಾಸ ಮಲ್ತೊಂದಿತ್ತಿನ ಮಂಜು ಪಡೆದು ಗುರ್ತು ಮಲ್ತದೇರು. ಬೈಕುಂಜಿ ಮಗರ್ದು ಬೈಕ್ ಬುಡೊಂದಿತ್ತಿನಾರು ಜಾಗಡೆ ತೀರ್ನ ಬೇಜಾರ್ದ ಸಂಗತಿ ಕಡಬ ಪಂಜ ಮಾರ್ಗದ ಕಲ್ಲಂತಡ್ಕಡು ಅಂಗಾರೆ ರಾತ್ರಿ ನಡತದನು ತೀರ್ನಾರು ದಾವಣಗೆರೆದಾರು ಆದಿತ್ಯದು ಇತ್ತೆ ಕೋಡಿಂಬಾಳಡು ವಾಸ ಮಲ್ತೊಂದಿತ್ತನ ಮಂಜು ಪಂಡಿತ ಗುರ್ತು ಮಲ್ತದೇರು. ಸೆಂಟ್ರಿಂಗ್ ಕೆಲಸ ಮಲ್ತೊಂದಿತ್ತನ ಮಂಜು ಬೈಕಡು ಕೋಡಿಂಬಾಳದಂಚಿ ಪೋವಂದಿತ್ತನ ಪುರ್ತುಡು ಪತ್ತು ತತ್ತದು ಬೈಕ್ ಮಾರ್ಗಕ್ಕೂ ಮಗರ್ತಂಡು ಜೋರುದ ಪೆಟ್ಟಾಯಿನ ಮಂಜು ಜಾಕೆಡೆ ತೀರ್ತೆರಿಂದ ತೆರೆದು ಬೈತಂಡು ಕಡಬ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು.
ಪಿರ ಊರಿನ ವರ್ಗಲಿನ ಆಯೋಗಗಳು ತಾನು ಒತ್ತು ಗುರ್ಕಾರೆ ಆದಿತ್ತದು ರಾಷ್ಟ್ರೀಯ ಪ್ರಧಾನ ಕಾರ್ಯಂತರಾದ ಯಶ್ಪಾಲ್ ಸುವರ್ಣ ದೇಶದೊರ್ಮೆಡೆ ತಿರುಗದು ಪಿರ ಊರಿನ ವರ್ಗೊಲೆಗಾದ ಕೆಲಸ ಮಲ್ತದೆರೆಂದು ಕೇಂದ್ರ ಸಹಕಾರಿ ಇಲಾಖೆದ ರಾಜ್ಯ ಮಂತ್ರಿ ಬಿಎಲ್ ವರ್ಮಾ ಪಂತೆರು ಉಡುಪಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಶ್ಪಾಲ್ ಸುವರ್ಣ ಪರವಾದ ಓಟದ ಪ್ರಚಾರ ಮಲ್ತದು ಆರ್ಪಾತಿರಿಯರು. ಕೇಂದ್ರ ಸಹಕಾರಿ ಇಲಾಖೆದ ರಾಜ್ಯ ಮಂತ್ರಿ ಬಿಎಲ್ ವರ್ಮಾ ಉಡುಪಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಶ್ಪಾಲ್ ಸುವರ್ಣ ಪರವಾದ ಓಟು ಕೇಂದ್ರ ಪ್ರಚಾರ ನಡಪಾಯರು. ಲಕ್ಷ್ಮೀನಗರ ಆಶೀರ್ವಾದ ಸಂತೆಕಟ್ಟೆ ಸುತ್ತುಡು ಓಟದ ಪ್ರಚಾರ ಮಲ್ತಿರು. ಸಂತೆಕಟ್ಟೆ ಜಂಕ್ಷನ್ ಕೈತಲು ಸಾರ್ವಜನಿಕ ಸಭೆ ನಡಪಾಯಿನ ಕೇಂದ್ರ ಮಂತ್ರಿಯರು ಬಿಜೆಪಿ ಪರವಾದ ಓಟು ಕೆಂಡರು. ಯಶ್ಪಾಲ್ ಸುವರ್ಣರ್ನ ಕೆಲಸ ಕಾರ್ಯದ ರೀತಿನ ತಾಯಿನ ಕೈತಲ್ಡು ಗುಮನ ಮಲ್ತಿದೆ. ಪಿರ ಓರಿನ ವರ್ಗಲಿನ ಆಯೋಗಗಳು ತಾನು ಒತ್ತು ಗುರ್ಕಾರೆ ಆದಿತ್ತದು ರಾಷ್ಟ್ರೀಯ ಪ್ರಧಾನ ಕಾರ್ಯಂತರಾದ ಯಶ್ಪಾಲ್ ಸುವರ್ಣ ದೇಶದೊರ್ಮೆಡು ತಿರುಗದು ಪಿರ ಓರಿನ ವರ್ಗುಳೆಗಾದ ಕೆಲಸ ಮಲ್ತದೆರೆಂದು ಬಿಬಿಎಲ್ ಶರ್ಮಾ ಪಂಡೇರು. ಅಭ್ಯರ್ಥಿ ಯಶ್ಪಾಲ್ ಸುವರ್ಣ ಶಾಸಕಿಯರು ರಘುಪತಿ ಭಟ್, ಮಹಾರಾಷ್ಟ್ರದ ಶಾಸಕಿಯರು ಗೋಪಾಲ್ ಶೆಟ್ಟಿ, ಮಹೇಶ್ ಠಾಕೂರ್, ಮಟ್ಟ ರತ್ನಾಕರ್ ಹೆಗಡೆ ಒಟ್ಟುಗಿದ್ದರು. काम करना शुरू किया और उन्होंने कहा सबका साथ सबका विकास, सबका प्रयास, सबका विश्वास. उस तंत्र पे काम करते करते मैं कह सकता हूँ जितना विकास का काम 9 वर्ष में करके आदरणीय प्रधानमंत्री मोदी ने करके दिखाया. सम्मानित बहनों भाइयों, ಭದ್ರಾವತಿ ತಾಲೂಕು ಚೆನ್ನಗಿರಿಟ್ಟು ಗಾಡಿ ಅವಘಡ ಅದು ಜೋರು ತಪ್ಪೆಟ್ಟಾದು ಮಣಿಪಾಲದ ಕೆಎಂಸಿ ಆಸ್ಪತ್ರೆಗೆ ಸೇರ್ಸದಿತ್ತನ ಉಲ್ಲಾಸ ಪನ್ಪುನಾರಿನ ಮೆದುಳು ಕಾರ್ಯಮಲ್ಪನ ಉಂತಾದದು ಅಂಚಾದು ಅರಿನ ಕುಟುಂಬದಕ್ಲು ಅರಿನ ಅಂಗಾಂಗ ದಾನ ಮಲ್ಪರೆ ನಿಗಂಟು ಮಲ್ತದು 7 ಜನ ಸಿಖ್ ದಕ್ಲಿನ ಜುವವರಿ ಪಾಯರೆ ಸಾಯಾತಂಡು. ಭದ್ರಾವತಿ ತಾಲೂಕು ಚೆನ್ನಗಿರಿಟ್ಟು ಗಾಡಿ ಅವಘಡ ಅದು ಜೋರು ತಪ್ಪೆಟ್ಟಾದು ಮಣಿಪಾಲದ ಕೆಎಂಸಿ ಆಸ್ಪತ್ರೆಗೆ ಸೇರ್ಸದಿತ್ತನ ಉಲ್ಲಾಸ ಪನ್ಪುನಾರಿನ ಮೆದುಳು ಕಾರ್ಯಮಲ್ಪನ ಉಂತಾದನು ಅಂಚಾದು ಅರಿನ ಕುಟುಂಬದಕ್ಲು ಅರಿನ ಅಂಗಾಂಗ ದಾನ ಮಲ್ಪೆರೆ ನಿಗಂಟು ಮಲ್ತದು 7 ಜನ ಸಿಖ್ ದಕ್ಲಿನ ಜುವವರಿ ಪಾಯರೆ ಸಾಯ ಆತಂಡು. 21 ವರ್ಷ ಪ್ರಾಯದ ಉಲ್ಲಾಸ್ ಏಪ್ರಿಲ್ 22ಕ್ಕೆ ಮಧ್ಯಾಹ್ನ 3 ಗಂಟೆಗೆ ಭದ್ರಾವತಿ ತಾಲೂಕದ ಚೆನ್ನಗಿರಿ ಮಾರ್ಗದ ಅವಘಡ ಒಂಚಿಟ್ಟು ಜೋರ್ದ ಪೆಟ್ಟಾದು ಮನದಾನಿ ಹೆಚ್ಚಿನ ಮರ್ತಗಾದು ಮಣಿಪಾಲದ ಕೆಎಂಸಿಗೆ ಸೇರ್ಸದಿತ್ತಂಡು. ಭದ್ರಾವತಿ ತಾಲೂಕು ಕೆಂಚನಹಳ್ಳಿ ಗ್ರಾಮ ನೀರಗೊಂಡಿದ ರಾಜಪ್ಪ ಪನ್ಪುನರಿನ ಮಗೆ ಆದಿತ್ತಿನ ಉಲ್ಲಾಸ್ನ ಮೆದುಳು ತನ್ನ ಕಾರ್ಯ ಉಂತಾದಂಡು ಅರಿನ ಶ್ವಾಸಕೋಶಲು ಮೂತ್ರಪಿಂಡಲು ಯಕೃತ್ ಬೊಕ್ಕ ರೆಡ್ ಕಾರ್ನಿಯ ಒಂದು 7 ಜನಕ್ಕೂ ಸಾಯ ಆದ ಅಕ್ಲಿನ ಜುವವರಿ ಪಾದಂಡು. ಶ್ವಾಸಕೋಶಲಿನ ಅಪೋಲೋ ಆಸ್ಪತ್ರೆ ಚೆನ್ನೈ, ಯಕೃತಿನ ಬೆಂಗಳೂರದ ಅಸ್ಟರ್ ಸಿಎಂಐ ಆಸ್ಪತ್ರೆ, ಒಂಜಿ ಮೂತ್ರಪಿಂಡ ಕುಡ್ಲದ ಎಜೆ ಆಸ್ಪತ್ರೆ, ರೆಡ್ ಕಾರ್ನಿಯ ಬೊಕ್ಕ ಒಂಜಿ ಮೂತ್ರಪಿಂಡ ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆ ಪುದರ್ ಕೊರ್ದಿತ್ತಿನ ಸಿಖ್ ದಕ್ಲಿಗೆ ಜೋಡ್ಸಾದ ಅಕ್ಲಿನ ಪ್ರಾಣ ಒರಿಪಾದಿರು. ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕದ ಬೆದಿಬೇತ ಕಡೆಟ್ಟು ಅಂಗಾರೆ ಬಯ್ಯಕ್ಕೆ ಬತ್ತಿನಂಚಿತನ ಬಾರಿ ಬರ್ಸೋಗು ಮೆಸ್ಕಾಂ ಸಂಸ್ಥೆಗೆ ಅಂದಾಜಿ 15-20 ಲಕ್ಷ ರೂಪಾಯಿದಾತ ನಷ್ಟ ಆತನೆಂದು ಮೆಸ್ಕಾಂ ಇಲಾಖೆದ ಅಧಿಕಾರಿ ವರಿ ಮಾಧ್ಯಮಗಳಿಗೆ ಮಾಹಿತಿ ಕೊಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕದ ಬೇತಿಪೇತೆ ಕಡಿಟ್ಟು ಅಂಗಾರೆ ಬಯ್ಯಗ ಬತ್ತನ ಬಾರಿ ಬರ್ಸುಗು ಮೆಸ್ಕಾಂ ಸಂಸ್ಥೆಗೆ ಅಂದಾಜಿ 15-20 ಲಕ್ಷ ರೂಪಾಯಿದಾತ ನಷ್ಟ ಆತನೆಂದು ಮೆಸ್ಕಾಂ ಇಲಾಖೆದ ಅಧಿಕಾರಿ ವರಿ ಮಾಧ್ಯಮಗಳಿಗೆ ಮಾಹಿತಿ ಕೊಡ್ತಾರೆ. ಕುಡ್ಲ ಬೆಂಗಳೂರು ರಾಷ್ಟ್ರೀಯ ರಾಜಮಾರ್ಗದ ಗುಂಡ್ಯಡು ಮರ ಪುಲಿದು ಬೋರ್ದು ಬಸ್ ಸ್ಟ್ಯಾಂಡ್ ಕರೆಂಟ್ ಟ್ರಾನ್ಸ್ಫಾರ್ಮರ್ ಸೇರ್ದು ಪಾಕ ಕಂಬೋಲು ಮಗರ್ದ ಉದನೆ ಕೈತಲ್ದ ಕಳಪಾರು ಶೇರ್ವತ್ತಡ್ಕ ಪನ್ಪುನೌಲು ಕರೆಂಟ್ ಕಂಬೋಲು ಜಂತಿಲು ಮಗರ್ದು ನೆಲಟುಂಡು. ಈ ಬಗೆಟ್ ಮಿಸ್ಕಾಂ ಅಧಿಕಾರಿಲು ಬೇಲೆ ತಕ್ಲು ತುರ್ತು ಕಾರ್ಯಡುಳ್ಳೇರು. ಇಂದೆಡ್ದು ರಾಜಮಾರ್ಗದ ಸಂಚಾರಗೂ ಸಮಸ್ಯೆ ಆದಿತ್ತಿದ್ದು ಬುಧಾರ ಬಯ್ಯದ ಉಲಾಯ್ ಕೆಲಸ ಮುಗಿಪುವಾಂದು ಕಡಬ ಮಿಸ್ಕಾಂದ ಎಇಟಿ ಸಜಯ್ ಕುಮಾರ್ ತಿರಿಪಾದಿರು. ಕಾಂಗ್ರೆಸ್ ಯುವ ನಾಯಕಿ ರಾಹುಲ್ ಗಾಂಧಿ ಗುರುವಾರ ಉಡುಪಿ ಜಿಲ್ಲೆ ಕಾಪು ತಾಲೂಕದ ಉಚ್ಚಿಲಗ್ ಮಧ್ಯಾಹ್ನ 3:40 ಬತ್ತದು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸಭಾಂಗಣಡು ಮೀನುಗಾರರ ಪಾತ್ರಕತೆ ನಡಪಾವೆರೆಂದು ಕಾಪು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಮಾರ್ ಸೊರಕೆ ಸುದ್ದಿಕೋಟಡು ತಿಳಿಸಿದರು. ಕಾಪು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದುಮ್ಮದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಸುದ್ದಿಕೋಟಡು ಪಾತಿರ್ದು ಕಾಂಗ್ರೆಸ್ ಯುವ ನಾಯಕಿ ರಾಹುಲ್ ಗಾಂಧಿ ಗುರುವಾರ ಉಡುಪಿ ಜಿಲ್ಲೆ ಕಾಪು ತಾಲೂಕದ ಉಚ್ಚಿಲಗ್ ಮಧ್ಯಾಹ್ನ 3:40 ಬತ್ತದು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸಭಾಂಗಣಡು ಮೀನುಗಾರರ ಪಾತ್ರಕತೆ ನಡಪಾವೆರೆಂದು ಬಂಡರು. ಕಾಪುಡು ಕಾರ್ಯಕ್ರಮ ಮುಗಿತಿದ್ದು ಬಯ್ಯ 5 ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಪೋಪನ ರಾಹುಲ್ ಗಾಂಧಿ ಅವಳು ಸಾರ್ವಜನಿಕ ಸಭೆಟ್ಟು ಪಾಲ್ದೆ ತೊನೆರು.
ಬಿಜೆಪಿ ಸರ್ಕಾರ ಮೀನುಗಾರ ಸಮುದಾಯನು ಇಡೀ ಲೆಕ್ಕುಗುದೆ ತುಂದಿಜಿ. ಕಾಂಗ್ರೆಸ್ ಸರ್ಕಾರ ಮೀನುಗಾರರಿಗೆ ಬುಡಂದೆ ಉಮೇದು ಕೊರೊಂದು ವೈದನು ಅಂಚಾದ ಎಂಕ್ಲಿನ ನಾಯಕಿರು ಸೀದಾ ಮೀನುಗಾರರಿನ ಸಮುದಾಯದ ಒಟ್ಟುಗೂ ಪಾತ್ರಕತೆ ನಡಪಾವೆರು. ಕಟಪಾಡಿ ಬೊಕ್ಕ ಮೂಳೂರುಡು ಮಾಮಲ್ಲ ರೋಡ್ ಶೋ ಪೆರೆ ಉಂಡೊಂದು ವಿನಯ್ ಕುಮಾರ್ ಸೊರಕ್ಕೆ ತೆರಿಪಾದರು. ನಮ್ಮ ಕಾಂಗ್ರೆಸ್ ಪಕ್ಷದ ಅಗ್ರಮಾನ್ಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ನಾಳೆ ನಮ್ಮ ಜಿಲ್ಲೆಗೆ ಆಗಮಿಸಲಿಕ್ಕಿದ್ದಾರೆ. ಇಡೀ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ವೃತ್ತಿ ಮಾಡುವಂಥ ಜನರ ಅವರ ಜೊತೆಯಲ್ಲಿ ಸಂವಾದ ಮಾಡಿ ಮುಂದೆ ನಮ್ಮ ಸರ್ಕಾರ ಬಂದಂಥ ಸಮಯದಲ್ಲಿ ಯಾವ ರೀತಿಯಲ್ಲಿ ಕಾರ್ಯಕ್ರಮನ ಹಮ್ಮಿಕೊಳ್ಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ರಾಹುಲ್ ಗಾಂಧಿಯವರು ಅಲ್ಲಲ್ಲಿ ಸಂವಾದದ ಕಾರ್ಯಕ್ರಮವನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ನಾಳೆ 3:40ಕ್ಕೆ ಆದಿ ಉಡುಪಿ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿ ಅಲ್ಲಿಂದ ವಾಹನದ ಮುಖಾಂತರ ನೇರವಾಗಿ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಇವತ್ತು ಪರಿಸರದಲ್ಲಿರುವಂಥ ಹಾಲ್ನಲ್ಲಿ ಇವತ್ತು ಆ ಸಂವಾದ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮ ನಾವು ಕಟಪಾಡಿಯಲ್ಲಿ ಇವತ್ತು ಅವರನ್ನು ದೊಡ್ಡ ರೀತಿಯಲ್ಲಿ ಸ್ವಾಗತ ಮಾಡಬೇಕು ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಾವು ಮೂಲೂರಿನಿಂದ ಹಿಡಿದು ಉಚ್ಚಿಲದವರೆಗೆ ಕೂಡ ಸಮಸ್ತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು, ಅದೇ ರೀತಿಯಲ್ಲಿ ಅಭಿಮಾನಿ ಬಂಧುಗಳು, ಹಿತೈಷಿಗಳು ಎಲ್ಲರೂ ಕೂಡ ಸೇರಿ ಅವರನ್ನು ಸ್ವಾಗತಿಸಬೇಕು. ನಂತರ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಇವತ್ತು ಮೀನುಗಾರರ ಆಹಾರಗಳ ಬಗ್ಗೆ ಇವತ್ತು ವಿವಿಧ ಪ್ರಶ್ನೆಗಳಿಗೆ ಅವರು ಆ ಸಂವಾದ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದಾರೆ. ಆ ಕಾರ್ಯಕ್ರಮದ ಮುಖಾಂತರ ಮುಂದಕ್ಕೆ ಆ ವೃತ್ತಿಗೆ ಏನು ಒತ್ತು ಕೊಡಬೇಕು ಅನ್ನೋಂಥ ತೀರ್ಮಾನಕ್ಕೆ ಹೊಂದಿಕೊಂಡು ಅವರು ಕಾರ್ಯಕ್ರಮ ಹಾಕ್ಕೊಳ್ಳುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಸಂವಾದ ಕಾರ್ಯಕ್ರಮ ನಡೀತದೆ. ಕುಡ್ಲದ ಬೋಳಾರ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನಡು ವರ್ಷಾದಿ ರಾಶಿ ಪೂಜೆ ಬೊಕ್ಕ ಮಾರಿ ಪೂಜೆ ಅಂಗಾರೆ ಬೊಕ್ಕ ಬುಧಾರ 2 ದಿನ ನಡೆತದೆ. ಅಂಗಾರೆ ಮಧ್ಯಾಹ್ನ ಇಸೇಸ ಗದ್ದುಗೆ ಪೂಜೆ ಮಾ ಪೂಜೆ ರಾತ್ರಿ ರಾಶಿ ಪೂಜೆ ಬೊಕ್ಕ ಮಾರಿ ಪೂಜೆ ನಡಪಾಯಿರು. ಕುಡ್ಲದ ಬೋಳಾರ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನಡು ವರ್ಷಾದಿ ರಾಶಿ ಪೂಜೆ ಬೊಕ್ಕ ಮಾರಿ ಪೂಜೆ ಅಂಗಾರೆ ಬೊಕ್ಕ ಬುಧಾರ 2 ದಿನ ನಡೆತದೆ. ಅಂಗಾರೆ ಮಧ್ಯಾಹ್ನ ಇಸೇಸ ಗದ್ದುಗೆ ಪೂಜೆ ಮಾ ಪೂಜೆ ನಡಪಾದ ಭಕ್ತರಿಗೆ ಪ್ರಸಾದ ಕೊರಿಯರು. ರಾತ್ರಿ ಮಾ ಪೂಜೆ ರಾಶಿ ಪೂಜೆ ಬೊಕ್ಕ ಮಾರಿ ಪೂಜೆ ನಡಪಾಯಿರು. ಬೋಳಾರ ಶ್ರೀ ಮಾರಿಯಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಬಿ ಅಶೋಕ್ ಕುಮಾರ್, ಕಾರ್ಯತುವನ್ ಅಧಿಕಾರಿ ಶ್ರೀಧರ ಎಸ್ಪಿ, ಪ್ರಧಾನ ಪೂಜೆ ಮಲ್ಪುನ ನಾರಾಯಣ ವಿಭಟ್, ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಪುರೋಹಿತ ವರ್ಗ, ಕ್ಷೇತ್ರದ ಬೇಲಿದಕ್ಲು, ಪೊಂಜೋಲಿನ ಸಮಿತಿದಕ್ಲು, ಕಾರ್ಯಕರ್ತರು, ಊರ ಪರವೂರ ಭಕ್ತರು ಪಾಲ್ದೆತೊಂಡರು. ಬುಧವಾರ ರಾತ್ರಿ ಕ್ಷೇತ್ರಪಾಲ ರಾಜಕುಳಿಗ ದೈವದ ಕೋಲ ನಡೆತೊಂದುಂಡು. ಕುಡ್ಲ ಮಹಾನಗರ ಪಾಲಿಕೆ ಸುತ್ತಲೂ 2 ದಿನ ಸಾರ್ವಜನಿಕರಿಗೆ ಪರ್ಪುನ ನೀರಿದ ಸಮಸ್ಯೆ ಆಯರೆ ಉಂಡು. ಏಪ್ರಿಲ್ 27 ಕಾಂಡೆ 6 ಗಂಟೆ ಹಿಡಿದು 29 ಕಾಂಡೆ 6 ಗಂಟೆ ಮುಟ್ಟ 48 ಗಂಟೆದ ಪೊರ್ತು ನೀರು ಒದಗಾವಣೆನು ಉಂಟಾವುಂಡು ಕುಡ್ಲ ಮಹಾನಗರ ಪಾಲಿಕೆದ ಪ್ರಕಟಣೆ ತಿಳಿಪಾದನೆ. ಕುಡ್ಲ ಮಹಾನಗರ ಪಾಲಿಕೆ ಸುತ್ತಲೂ 2 ದಿನ ಸಾರ್ವಜನಿಕರಿಗೆ ಪರ್ಪುನ ನೀರಿದ ಸಮಸ್ಯೆ ಆಯರೆ ಉಂಡು. ಏಪ್ರಿಲ್ 27 ಕಾಂಡೆ 6 ಗಂಟೆ ಹಿಡಿದು 29 ಕಾಂಡೆ 6 ಗಂಟೆ ಮುಟ್ಟ 48 ಗಂಟೆದ ಪೊರ್ತು ನೀರು ಒದಗಾವಣೆನು ಉಂತಾವೊಂದು ಕುಡ್ಲ ಮಹಾನಗರ ಪಾಲಿಕೆದ ಪ್ರಕಟಣೆ ತಿಳಿಪಾದನೆ. ನಗರಗೂ ನೀರು ಒದಗಾವನ ತುಂಬೆ ಅಣೆಕಟ್ಟಡು ತಾಂತ್ರಿಕ ಕಾಮಗಾರಿ ಕೈಕದೆ ತೊನ್ನೆಡ್ದವರ ಏಪ್ರಿಲ್ 27 ಕಾಂಡೆ 6 ಗಂಟೆ ಹಿಡಿದು 29 ಕಾಂಡೆ 6 ಗಂಟೆ ಮುಟ್ಟ ಒಟ್ಟು 48 ಗಂಟೆ ನೀರು ಒದಗಾವಣೆನು ಉಂತಾವುಂಡು. ಅಣೆಕಟ್ಟದ
ಯಂತ್ರ ಸ್ಥಾವರದುಪ್ಪುನ ಕೊಲಾಯಿ ರಿಪೇರಿ ಕಾಮಗಾರಿ ಬೊಕ್ಕ ಪಂಪು ಸೆಟ್ದ ಹೆಡರ್ ಬದಲಾವಣೆ ಬೊಕ್ಕ ಬಾಕಿ ಒಂದುದು ಕಾಮಗಾರಿ ಕೈಕೆದ್ದ ತಂದುಂಡು ಹಿಂದೆಡ್ದವರ ನೀರು ಒದಗಾವಣೆನು ಉಂತಾವಣೊಂದು ಮಹಾನಗರ ಪಾಲಿಕೆ ತಿರುಪಾಡು. ಕುಡ್ಲ ತಾಲೂಕು ಪೊನ್ನಂಗಿಲ ಅಗ್ರಹಾರ ಅಡ್ಡೂರುದ ಪಾತೆರ್ಪಾಂಡ ಪಾತೆರಿನ ಮುಖ್ಯ ಪ್ರಾಣ ದೇವರೆಂದು ಕಾರ್ಮಿಕ ಮೆರಭಾವೊಂದು ಪುನಚಿತನ ಶ್ರೀ ಮುಖ್ಯ ಪ್ರಾಣ ದೇವಸ್ಥಾನ ಜೀರ್ಣೋದ್ಧಾರ ಆವೊಂದಿದ್ದು ಪ್ರತಿಷ್ಠಾಂಗ ಅಷ್ಟಬಂಧ ಬ್ರಹ್ಮಕಲಶಗೂ ಅಟ್ಟನೆ ನಡೆತೊಂದುಂಡು. ಇತ್ತೆ ಆ ಬಗೆಟು ವಂಚಿ ವರದಿ. ಕುಡ್ಲ ತಾಲೂಕು ಪೊನ್ನಂಗಿಲ ಅಗ್ರಹಾರ ಅಡ್ಡೂರುದ ಪಾತೆರ್ಪಾಂಡ ಪಾತೇರುನ ಶ್ರೀ ಮುಖ್ಯ ಪ್ರಾಣ ದೇವರೆಂದು ಕಾರ್ಣಿಕ ಮೆರವೊಂದಪ್ಪುನ ಶ್ರೀ ಮುಖ್ಯ ಪ್ರಾಣ ದೇವಸ್ಥಾನ ಜೀರ್ಣೋದ್ಧಾರ ಆವೊಂದುಂಡು. ಸುದೆ ಬರೆಟೋಪುನ ಶ್ರೀ ಮುಖ್ಯ ಪ್ರಾಣ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಲು ಕೋಡಿ ಎತ್ತೊಂದಿದ್ದು ಮಾಡುಗು ಚೆಂಬು ಮುಚ್ಚುನ ಕಾರ್ಯ ಸುಣ್ಣ ಬಣ್ಣ ಕೊರ್ಪುನ ಕೆಲಸ ರಭಸುಡು ಸಾಗುದುಂಡು. ದೇವಿರ್ನ ಗುಂಡ ನಮಸ್ಕಾರ ಮಂಟಪ ನಾಗ ಸಾನ್ನಿಧ್ಯ ಪರಿವಾರ ದೇವಿರ್ಲೆನ ಸಾನ್ನಿಧ್ಯ ಇಂಚ ಪ್ರತಿಯೊಂಚಿ ವ್ಯವಸ್ಥೆಲ ಜೀರ್ಣೋದ್ಧಾರ ಆದಿತ್ತದು ಪ್ರತಿಷ್ಠಾಂಗ ಅಷ್ಟಬಂಧ ಬ್ರಹ್ಮಕಲಶಗೂ ಅಟ್ಟನೆ ನಡೆತೊಂದುಂಡು. ಉಗ್ರಾಣ ವ್ಯವಸ್ಥೆ ಕಲಶ ಅಟ್ಟನೆದ ವ್ಯವಸ್ಥೆ ಸೇರ್ನಂಚ ಪ್ರತಿಯೊಂಚಿ ಕಾರ್ಯಲ ಭಕ್ತರಿನ ಬುಕ್ಕ ಕ್ಷೇತ್ರದ ಪದಾಧಿಕಾರಿಲಿನ ಉಮೇದ್ ಬೆರ್ಸಿಡು ಸಾಗೊಂದುಂಡು. ಅಡ್ಡೂರು ಶ್ರೀ ಮುಖ್ಯ ಪ್ರಾಣ ದೇವಸ್ಥಾನಡು ಪ್ರತಿಷ್ಠಾಂಗ ಅಷ್ಟಬಂಧ ಬ್ರಹ್ಮಕಲಶ ಪಗ್ಗು ಇರುತ್ತ ಮೂಜಿ ಪೋಪು ನಾನಿ ಮೇ ತಿಂಗುಲ್ದ ರಡ್ಡೆಕ್ ಸುರುವಾದು ಎನ್ಮ ಮುಟ್ಟ ನಡೆಪೆರೆ ಉಂಡು. ಧನಂಜಯ ಭಟ್ ಗಂದಾಡಿ ವ್ಯವಸ್ಥಾಪನಾ ಸಮಿತಿ ಗುರುಕಾರರಾದಿತ್ತಿದೆ. ಎನ್ ಚಂದ್ರಶೇಖರ್ ಭಟ್ ನಡುಮನೆ ಪ್ರಧಾನ ಪೂಜೆ ಮಲ್ತಂದುಲ್ಲೇರು. ವ್ಯವಸ್ಥಾಪನಾ ಸಮಿತಿದ ಸರ್ವೆರ್ಲ ಇತ್ತದು. ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಯರು ರವಿಶಂಕರ ರಾವ್ ನೂಯಿ ಬೊಕ್ಕ ಮಾತಾ ಪದಾಧಿಕಾರಿಲು ಸದಸ್ಯರು ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ಬೊಕ್ಕ ಪದಾಧಿಕಾರಿಲು ಸರ್ವ ಸದಸ್ಯರು ಇತ್ತದು. ಜೀರ್ಣೋದ್ಧಾರ ಬ್ರಹ್ಮಕಲಶದ ಮಾತಾ ಕಾರ್ಯಗಳಿಗೆ ಸಜ್ಜಿದ ಅಟ್ಟನೆ ಆವೊಂದುಂಡು. ಕುಡ್ಲ ಶಕ್ತಿನಗರದ ಸಾನ್ನಿಧ್ಯ ಸಮೂಹ ಸಂಸ್ಥೆಯನ್ನ ನಿಲ್ಲಿಟ್ಟು 7 ಲಕ್ಷ ರೂಪಾಯಿ ಖರ್ಚಿಡು ವಿಶೇಷ ಚೇತನ ಜೋಕ್ಲಿನ ಸಾನ್ನಿಧ್ಯ ಹೈಡ್ರೋ ಈಜುಕೊಳ ಅಕ್ವೆಟಿಕ್ ಥೆರಪಿ ಕಟ್ಟದೆತ್ತಿದೆ. ಐತ ಉದ್ದೀಪನ ಲೇಸು ಏಪ್ರಿಲ್ 28 ದೀವಂದೇರು. ಕುಡ್ಲ ಶಕ್ತಿನಗರದ ಸಾನ್ನಿಧ್ಯ ಸಮೂಹ ಸಂಸ್ಥೆಯಲ್ಲಿನ ನಿಲ್ಲಿಟ್ಟು 20 ಲಕ್ಷ ರೂಪಾಯಿ ಖರ್ಚಿಡು ವಿಶೇಷ ಚೇತನ ಜೋಕ್ಲಿನ ಸಾನ್ನಿಧ್ಯ ಹೈಡ್ರೋ ಈಜುಕೊಳ ಅಕ್ವೆಟಿಕ್ ಥೆರಪಿ ಕಟ್ಟದೆತ್ತಿದೆ. ಐತ ಉದ್ದೀಪನ ಲೇಸು ಏಪ್ರಿಲ್ 28 ದೀವಂದೇರು. ಈ ಬಗ್ಗೆ ಬುಧವಾರ ಸಾನ್ನಿಧ್ಯ ಸಂಸ್ಥೆಡು ಆಡಳಿತಾಧಿಕಾರಿ ವಸಂತಕುಮಾರ ಶೆಟ್ಟಿ ಸುದ್ದಿಗೋಷ್ಠಿಡು ಮಾಹಿತಿ ಕೊರತು ಏಪ್ರಿಲ್ 27 ಶುಕ್ರವಾರ ಕಂಡೆ 11 ಗಂಟೆಗೆ ಉದಿಪನ ಲೇಸು ಅಟ್ಟನೆ ಮಲ್ತಿದೆ. ಕುಡ್ಲದ ಸೈಂಟ್ ಅಲೋಷಿಯಸ್ ಸಂಸ್ಥೆಯಲ್ಲಿನ ರೆಕ್ಟರ್ ಧರ್ಮಗುರು ಮೆಲ್ವಿನ್ ಪಿಂಟೋ ಉದಿಪನ ಮಲ್ಪುವೆರು. ಲಯನ್ಸ್ ಜಿಲ್ಲಾ ರಾಜ್ಯಪಾಲರು ಸಂಜಿತ್ ಶೆಟ್ಟಿ, ದೈಜಿ ವರ್ಲ್ಡ್ ನಿರ್ದೇಶಕರು ಹೇಮಾಚಾರ್ಯ, ಹೆರಿಕ್ ಜೆಬಿ ಡಿಸೋಜಾ, ರಾಷ್ಟ್ರೀಯ ನೀಂದುನ ಬಿರ್ಸೆ ಬೆಂಗ್ರೆ ಆನಂದ ಅಮೀನ್ ಮಲ್ಲ ಬೆನ್ನೆರಾದ ಪಾದತೊನವೆರು. ಶ್ರೀ ಗಣೇಶ ಸೇವಾ ಟ್ರಸ್ಟ್ ಗುರುಕಾರ್ಯರು ಮಹಾಬಲ ಮಾರ್ಲ ಗುರುಕಾರ್ಯ ವಹಿಸುವರೆಂದು ತಿಳಿಪಾಯರು. ವಿಶೇಷ ಚೇತನ ಶಾಲೆದ ಪೋಷಕರು ಒರಿ ಪಾತಿರ್ದು ತಾನು ಈ ನೀಂದುನ ಕೆದು ಕಟ್ಟಿರ ಜೊತೆ ಸೇರಿಕೆ ತಿಕ್ಕನೆಕ್ ಮೆಚ್ಚುಗೆ ತಿಳಿಪಾಯರು. ಪಣವದ ಗುರುಕಾರ್ಯರು ಜಗದೀಶ್ ಶೆಟ್ಟಿ, ಜೊತೆ ಕಾರ್ಯಂತರು ಪ್ರೊಫೆಸರ್ ರಾಧಾಕೃಷ್ಣ, ಸಂಸ್ಥೆದ ನಿರ್ದೇಶಕರಾಯನ ಸ್ಟೀಫನ್ ಪಿಂಟೋ, ಮೊಹಮ್ಮದ್ ಬಶೀರ್, ಸಲಹೆಗಾರರು ಪ್ರಕಾಶ್ ಬೊಕ್ಕ, ಎರಿಕ್ ಸುದ್ದಿ ಕೊಟ್ಟಿದ್ದಾರೆ. ಒಂದೊಂದು ಥೆರಪಿಗಾಗಿ ಇದು ಈ ಈಜುಕೊಳದ ಒಂದು ಸ್ಥಾಪನೆ ಆಗಿದೆ. ಈಜುದು ಹೌದು, ಸ್ವಿಮ್ಮಿಂಗ್ ಕೂಡ ಹೌದು. ಆದರೆ ಸ್ವಿಮ್ಮಿಂಗಿಂತಲೂ ಮುಖ್ಯವಾಗಿ ನಾವು ಒಂದು 2 ಫೀಟ್ನ ಪೋಲನ್ನು ಕೂಡ ಮಾಡಿದ್ದೇವೆ. ಮತ್ತು ಅದೇ ರೀತಿ 3x4 ಇದು ಡಿಸ್ಟೆನ್ಸ್ ಇರತಕ್ಕಂಥ ಅಂಥ ಪೂಲ್ ಕೂಡ. ಬರೀ ಪೂಲ್ ಆದರೆ ಆಗೋದಿಲ್ಲ, ಅದಕ್ಕೆ ಒಂದು ಸೌಂದರೀಕರಣ ಕೂಡ ಮಾಡಬೇಕಾಗ್ತದೆ. ಸೊ ಇದೆಲ್ಲ ವ್ಯವಸ್ಥೆಯನ್ನು ಮತ್ತು ಭದ್ರತೆ, ದಟ್ಸ್ ಇಂಪಾರ್ಟೆಂಟ್. ಯಾವುದೇ ಒಂದು ಮಗು ಹತ್ತಿಕೊಂಡು ಹೋಗಿ ನೇರವಾಗಿ ಸ್ವಿಮ್ಮಿಂಗ್ ಪೂಲಿಗೆ ಹಾರುವಂತಿಲ್ಲ, ಆ ರೀತಿ ಆಗಬಾರ್ದು. ಸೊ ಸುಮಾರು 20 ಲಕ್ಷ ವೆಚ್ಚದಲ್ಲಿ ಅದನ್ನು ಎಲ್ಲವನ್ನು ಮಾಡಿ ಈಗ ನಾಡ್ದು 28ಕ್ಕೆ ಲೋಕಾರ್ಪಣೆ ಮಾಡುವಂಥ ವ್ಯವಸ್ಥೆ ಇದೆ. ಅದು ಫಸ್ಟ್ ಎಕ್ವಟಿಕ್ ಥೆರಪಿ, ಅಂದರೆ ಅದಕ್ಕೆ ಬೇಕಾದಂಥ ಫಿಸಿಯೋಥೆರಪಿ ಮತ್ತು ಈ ಈಜು, ಈ 2 ವಿಚಾರಗಳು ತಿಳಿದಿರತಕ್ಕಂಥ ವ್ಯಕ್ತಿಯನ್ನು ಒಂದು ಅಪಾಯಿಂಟ್ಮೆಂಟ್ ಮಾಡ್ತೀವಿ. ಪ್ರತಿಯೊಂದು ವಿಚಾರದಲ್ಲಿ ಕೂಡ ಇದು ಒಂದು ದೊಡ್ಡ ವ್ಯವಸ್ಥೆ. ಇಡೀ ಕರ್ನಾಟಕದಲ್ಲಿ ಸಾನ್ನಿಧ್ಯದಲ್ಲಿ ಇದು ಪ್ರಥಮತ ಇದೆ ಅಂದರೆ ಅದೊಂದು ಹೆಮ್ಮೆಯ ವಿಚಾರ ಅಲ್ವಾ. 28ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಅದರ ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಎರಿಕ್ ಜೆ.ಬಿ. ಡಿಸೋಜಾ ಅವರು ಕಲೆಕ್ಟ್ ಮಾಡಿದ್ದಾರೆ. ಅವರ ಎಲ್ಲ ಫ್ರೆಂಡ್ಸಿನ ಮತ್ತು ಫ್ಯಾಮಿಲಿ ಮುಖಾಂತರ ಸುಮಾರು 20 ಲಕ್ಷವನ್ನು ಕಲೆಕ್ಷನ್ ಮಾಡಿದ್ದಾರೆ. ಅದಕ್ಕೆ ಆ ಕರ್ಟಸಿ ರೆನೆವರ್ ಮರಿಯನ್ ಡಿಸೋಜಾ ಅವರ ಮಗನ ಹೆಸರನ್ನೇ ಕೆಳಗಡೆ ಕೊಟ್ಟಿದೆ. ಅವರ ಕೃಪೆಯಿಂದಾಗಿ ಇದು ಆಗಿದೆ ಅಂತ ಹೇಳಿಕೊಂಡು ವಂದನೀಯ ಗುರುಗಳು ನಮ್ಮ ಸೆಂಟ್ ಅಲೋಷಿಯಸ್ ಇನ್ಸ್ಟಿಟ್ಯೂಷನ್ಸ್ ಇದರ ರೆಕ್ಟರ್ ಆಗಿರುವಂಥ ಮೆಲ್ವಿನ್ ಪಿಂಟೋ ಎಸ್.ಜೆ. ಅವರು ಅದನ್ನು ಬ್ಲೆಸ್ಸಿಂಗ್ಸ್ ಮಾಡ್ತಾರೆ. ಅದೇ ರೀತಿ ಅದರ ಉದ್ಘಾಟನೆ ಕೂಡ ಮಾಡ್ತಾರೆ. ನಮ್ಮ ಲಯನ್ ಡಿಸ್ಟ್ರಿಕ್ಟ್ ಗವರ್ನರ್ 317D ಇದರ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರ್ತಕ್ಕಂಥ ಲಯನ್ ಸಂಜಿತ್ ಶೆಟ್ಟಿ ಅವರು
ಮತ್ತು ಹೇಮಾಚಾರ್ಯ ನಮ್ಮ ಡೈಜಿ ವರ್ಲ್ಡಿನ ಸ್ಟೀಫನ್ ಅವರು ಮತ್ತು ಎರಿಕ್ ಅವರು ಕೂಡ ಆ ಸಂದರ್ಭದಲ್ಲಿ ಅತಿಥಿಗಳಾಗಿರ್ತಾರೆ. ಮತ್ತು ಆನಂದ್ ಅಮೀನ್ ಬೆಂಗ್ರೆ ಅವರು ನ್ಯಾಷನಲ್ ಈಜುಪಟು, ಅವರು ಕೂಡ ಮುಖ್ಯ ಅತಿಥಿ ಭಾಗವಹಿಸುತ್ತಿದ್ದಾರೆ. ಮಾರ್ಲ ಅವರೇ ಸಮಾರಂಭದ ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ತುಳುನಾಡ ಭೂತಾರಾತೆನಡು ಕೋಲ ನೇಮ ಬಂಡಿ ನೇಮ ಮೆಚ್ಚಿ ಮೈಮೆ ಇಂಚ ಕಾಲಾದಿ ಜಾತ್ರೆ ಈ ವರ್ಷದ ಮಟ್ಟಿಗೆ ಅಕ್ಕೇರಿದ ಹಂತಡು ಉಂಡು. ಒಡಿಪು ಜಿಲ್ಲೆ ಕಾಪು ತಾಲೂಕು ಪಾಂಗಾಳದ ಆರ್ಯಾಡಿ ಸರಳ ಧೂಮಾವತಿ ದೈವಸ್ಥಾನಡು ವರ್ಷದಿ ನೇಮ ಏಪ್ರಿಲ್ 24 ಸೋಮವಾರ ನಡೆಯುತ್ತದೆ. ತುಳುನಾಡ ಭೂತಾರಾಧನೆಡು ಕೋಲ ನೇಮ ಬಂಡಿ ನೇಮ ಮೆಚ್ಚಿ ಮೈಮೆ ಇಂಚ ಕಾಲಾದಿ ಜಾತ್ರೆ ಈ ವರ್ಷದ ಮಟ್ಟಿಗೆ ಅಕೇರಿದ ಹಂತುಡುಂಡು. ಸಂಕ್ರಾಂತಿಗೆ ದೈವೋಲಿಗೆ ಸಾನ ಮಾಡ ಭಂಡಾರದಿಲ್ಲಡು ತಂಬಿಲ ಕರಿತೊಂದು ಕಾಲಾದಿಡ್ದು ಕಾಲಾದಿಗೆ ನೇಮ ಕೊರ್ಪನ ಸಂಪ್ರದಾಯದಂಚ ದೈವೋಲಿನ ಇಸೇಸ ಆರಾಧನೆ ಮಲ್ತೊಂದು ಬೈತಿರು. ಒಡಿಪು ಜಿಲ್ಲೆ ಕಾಪು ತಾಲೂಕು ಪಾಂಗಾಳದ ಆರ್ಯಾಡಿ ಸರಳ ಧೂಮಾವತಿ ದೈವಸ್ಥಾನಡು ವರ್ಷದಿ ನೇಮ ಏಪ್ರಿಲ್ 24 ಸೋಮವಾರ ನಡೆತಂಡು. ಪೊರ್ತು ಕಂತು ನಡೆದ ಬೊಕ್ಕ ದೈವಲಿನ ಭಂಡಾರ ಏರ್ದು ರಾತ್ರಿ ಸರಳ ಜುಮಾದಿ ಬೊಕ್ಕ ಬಂಟ ದೈವಲಿನ ನೇಮ ನಡೆತಂಡು. ಊರ ಪರವೂರ ಭಕ್ತರು ಆರ್ಯಾಡಿ ಸರಳ ಧೂಮಾವತಿ ದೈವಸ್ಥಾನ ಆಡಳಿತ ಮಂಡಳಿದಕ್ಲು ನೇಮ ತುದು ಎಂಬುನಟ್ಟೊಂದು ಬೋಲ್ಯದೆ ತೊಂಡೇರು. ಇಡಗೆ ನೆತ್ತಲು ಸುದ್ದಿಲ ಮುಗಿನ 4 ಸುದ್ದಿಗಾದದ್ದು ಒಂದು ಪ್ಲೇ ನಮ್ಮ ಕುಡ್ಲ 24/7 ಒಂದು ವಿಶ್ವಾಸದ ಪ್ರತಿಬಿಂಬ.